ಬಿಜೆಪಿ ಪಕ್ಷದ ಸಂಸ್ಕೃತಿಯೇ ಕೆಡುವುದರಲ್ಲಿ ಇವರು ನಿಸ್ಸೀಮರಾಗಿದ್ದಾರೆ. ಇದೀಗ ಧಾರ್ಮಿಕ ಕೇಂದ್ರಗಳನ್ನ ಕೆಡುವುದರಲ್ಲಿ ಮುಂದಾಗಿದ್ದಾರೆ. ಇಲ್ಲಿ ಬಿಜೆಪಿಗರು ಬಾಲಿಶ ಹೇಳಿಕೆ ನೀಡುತ್ತಾ ಇದ್ದಾರೆ. ಇವರಿಗೆ ಅಧಿಕಾರಿಗಳು ಮಾಡುವ ಆದೇಶ ಗೊತ್ತಿಲ್ಲ ಅಂತಾರೆ. ಸರ್ಕಾರಕ್ಕೆ ಗೊತ್ತಿಲ್ಲದೆ ಆದೇಶ ಮಾಡ್ತಾರೆ ಅಂತಾದ್ರೆ ಸರ್ಕಾರ ಯಾಕೆ? ಅಧಿಕಾರಿಗಳೇ ಸರ್ಕಾರ ನಡೆಸಲಿ. ಸರ್ಕಾರ ಕೋರ್ಟ್ ಮತ್ತು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸ್ತಾ ಇದೆ. ಇವರೇ ಕೂಸಿಗೆ ಚಿವುಟಿ, ಇವರೇ ಉಯ್ಯಾಲೆ ಹಾಕಿ ಆಟ ಆಡಿಸ್ತಾರೆ ಎಂದು ಮಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯ ನಿಜವಾದ ಮುಖವಾಡವನ್ನು ಅರ್ಥ ಮಾಡಿಕೊಳ್ಬೇಕು. ಇಂದಿನ ಕಾಲದಲ್ಲಿ ನಾವು ಸಣ್ಣದಿರುವಾಗ ನಾವು ಪುಸ್ತಕದಲ್ಲಿ ಓದಿದ್ದೆವು, ಶಾಲಾ ಪುಸ್ತಕದಲ್ಲಿ ಎಲ್ಲ. ವಿದೇಶಿಯರು ಭಾರತ ದೇಶಕ್ಕೆ ಆಗ ಬಂದು ದಾಳಿ ಮಾಡಿ ಇಲ್ಲಿಯ ಧಾರ್ಮಿಕ ಕೇಂದ್ರಗಳನ್ನು ಒಡೆದು ಹೋಗ್ತಿದ್ರು, ಲೂಟಿ ಮಾಡ್ತಿದ್ರು. ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಓದ್ತಾರೆ, ಬಿಜೆಪಿ ಅಧಿಕಾರ ಇದ್ದಾಗ ಧಾರ್ಮಿಕ ಕೇಂದ್ರಗಳನ್ನು, ಮಸೀದಿ, ಚರ್ಚ್ಗಳನ್ನು ಹಾಗೂ ದೇವಸ್ಥಾನವನ್ನು ಕೆಡವಿದ್ದಾರೆ ಅಂತ ಹೇಳಿ ನಮ್ಮ ಮಕ್ಕಳು ಕಲಿಯುವಂಥ ಒಂದು ಕಪ್ಪು ಚುಕ್ಕಿಯನ್ನು ಇವತ್ತು ಬಿಜೆಪಿಯ ಆಡಳಿತ ಕಾಲದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಇದಕ್ಕೆ ಯಾರನ್ನು ಜವಾಬ್ದಾರಿ ಮಾಡಬೇಕು? ಅದನ್ನೊಂದು ಕೂಡ ಅರ್ಥ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಆಗದಿದ್ರೆ ಮತ್ತೆ ಯಾವ ರೀತಿಯ ಆಡಳಿತ ಕೊಡಲಿಕ್ಕೆ ಬಿಜೆಪಿಯಿಂದ ಸಾಧ್ಯ?